ಸಚಿವ ರಮಾನಾಥ ರೈ ತಮ್ಮ ಸಾಮರಸ್ಯ ಯಾತ್ರೆಯಲ್ಲಿ ಕೇರಳದಲ್ಲಿ ನಡೆಯುತ್ತಿರುವ ಹತ್ಯಾಕಾಂಡದ ರೂವಾರಿಗಳಾದ ಸಿಪಿಐಎಂ ಪಕ್ಷವನ್ನು ಸೇರಿಸಿಕೊಳ್ಳುವ ಮೂಲಕ ಜಿಲ್ಲೆಗೆ ಹತ್ಯಾ ರಾಜಕೀಯವನ್ನ ತರುವ ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಆರೋಪಿಸಿದ್ದಾರೆ. ಈ ಕುರಿತು ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇರಳದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಬಿಜೆಪಿ ನಾಯಕರನ್ನ ಕೊಂದ ಪಕ್ಷವನ್ನ ಸೇರಿಸಿಕೊಂಡು ಸಚಿವರು ಯಾವ ರೀತಿಯಲ್ಲಿ ಜಿಲ್ಲೆಯಲ್ಲಿ ಸಾಮರಸ್ಯ ತರಲು ಹೊರಟಿದ್ದಾರೆ ಎಂದವರು ಪ್ರಶ್ನಿಸಿದರು. ಕೇರಳದಲ್ಲಿ ಅತಿ ಹೆಚ್ಚು ಕೊಲೆಗಡಕತನ ರಾಜಕಾರಣ ಮಾಡಿ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲೂ ಗೂಂಡಾಗಿರಿಯ ರಾಜಕಾರಣ ಇಲ್ಲ. ಯಾವುದೇ ಪಾರ್ಟಿ ಮಾಡಲಿಲ್ಲ, ನಾನು ಒಪ್ಕೊಳ್ತೇನೆ. ಕೊಲೆಗಡಕ ರಾಜಕಾರಣ ಮಾಡಲಿಲ್ಲ. ಆದರೆ ಅತಿ ಹೆಚ್ಚು ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಕೊಂದ, ಅತಿ ಹೆಚ್ಚು ಬಿಜೆಪಿಯ ಕಾರ್ಯಕರ್ತರನ್ನು ಕೊಂದ, ಅತಿ ಹೆಚ್ಚು ಮುಸ್ಲಿಂ ಲೀಗಿನ ಕಾರ್ಯಕರ್ತರನ್ನು ಕೊಂದ. ದ್ವೇಷದ ರಾಜಕಾರಣವನ್ನು ಮಾಡುವುದ ಸಿಪಿಎಂ ಪಾರ್ಟಿಯನ್ನು ಒಟ್ಟಿಗೆ ಮಾಡ್ತೀರಿ ಹೇಳಿದ್ರೆ ನೀವು ಕೇರಳದ ರಾಜಕೀಯ ಸಂಸ್ಕೃತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ತರ್ತಾ ಇದ್ದೀರಿ. ಇದರ ಅರ್ಥ ಜಿಲ್ಲೆಯಲ್ಲಿ ಕೋಮು ಸಾಮರಸ್ಯ ಕದಡಲು ಸಚಿವ ರಮಾನಾಥ ರೈ ಪ್ರಮುಖ ಕಾರಣ ಎಂದು ಆರೋಪಿಸಿದ ಸಂಸದರು, ಸಾಮರಸ್ಯ ಯಾತ್ರೆಯ ಮೂಲಕ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಸಾಮರಸ್ಯ ಹದಗೆಟ್ಟಿದೆ ಎನ್ನುವ ರೈ ಅವರು ಕೇವಲ ಅವರ ಕ್ಷೇತ್ರವಾದ ಬಂಟ್ವಾಳದಲ್ಲಿ ಮಾತ್ರ ನಡಿಗೆ ಮಾಡುತ್ತಿದ್ದಾರೆ. ಬರೇ ಪರಂಗಿಪೇಟೆಯಿಂದ ಮಾಣಿಯವರೆಗೆ ನಡೆದು ಏನು ಪ್ರಯೋಜನ ಆಗಲಿದೆ ಎಂದು ಭವಿಷ್ಯದಲ್ಲಿ ಗೊತ್ತಾಗಲಿದೆ ಎಂದು ಹೇಳಿದರು. ಕಾಂಗ್ರೆಸ್ಸಿನ ಭಯದ ವಾತಾವರಣವನ್ನು ಸೃಷ್ಟಿಸಿದೆ. ಅವರ ಮಾನಸಿಕತೆಯಲ್ಲಿ ಭಯವಿದೆ. ಯಾಕೆ? ಮುಂದಿನ ಚುನಾವಣೆಯಲ್ಲಿ ಸೋಲು ಕಟ್ಟಿಟ್ಟ ಬುದ್ಧಿ ಅನ್ನುವಂಥದ್ದು ಅನಿಸಿದರ ಪರಿಣಾಮ ಜನರ ಮನಸ್ಸನ್ನ ಬೇರೆ ಕಡೆಗೆ ಸೆಳೆಯುವುದಕ್ಕೆ ಇದೊಂದು ನಾಟಕ. ಒಬ್ಬ ಉಸ್ತುವಾರಿ ಸಚಿವರಿಗೆ ಇಡೀ ಜಿಲ್ಲೆಯ ಸಾಮರಸ್ಯದ ಅವಶ್ಯಕತೆ ಇದೆಯೋ, ಜವಾಬ್ದಾರಿಯುತ ಸಚಿವರು ಹೌದು ಅಂತಾದರೆ ಅವರು ಮಂಗಳೂರಿನಿಂದ ಸಂಪಾಜೆವರೆಗೆ ಪಾದಯಾತ್ರೆ ಮಾಡಬೇಕಿತ್ತು, ಅಥವಾ ಸಂಪಾಜೆಯಿಂದ ಮಂಗಳೂರುವರೆಗೆ ಪಾದಯಾತ್ರೆ ಮಾಡಬೇಕು. ಮಂಗಳೂರಿಂದ ಮಾಣಿಯವರೆಗೆ ಮಾಡಿದರೆ ಬಂಟ್ವಾಳ ಕ್ಷೇತ್ರಕ್ಕೆ ಸೀಮಿತವಾಗಿ ಸಾಮರಸ್ಯದ ನಡಿಗೆ ಮಾಡಿದ್ದಾರೆ ಅಂದರೆ ಬಂಟ್ವಾಳದಲ್ಲಿ ಸಾಮರಸ್ಯ ಕೇಳಿದೆ ಒಬ್ಬ ಸಚಿವನ ಕ್ಷೇತ್ರದಲ್ಲಿ ಅಂತ ಹೇಳುವಂಥದ್ದು ನಾವು ಒಪ್ಪಿಕೊಂಡಾಗ. ಇನ್ನು ಹೊನ್ನಾವರದಲ್ಲಿ ನಡೆದ ಪರೇಶ್ ಮೇಸ್ತಾ ಅನುಮಾನಾಸ್ಪದ ಸಾವನ್ನ ಎನ್ಐಎ ತನಿಖೆಗೆ ಒಳಪಡಿಸಬೇಕು. ಹತ್ಯೆಯನ್ನ ಖಂಡಿಸಿ ಡಿಸೆಂಬರ್ 18ರಂದು ಹೊನ್ನಾವರದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಈ ಸಂದರ್ಭ ತಿಳಿಸಿದರು. ಇವತ್ತು ಕರ್ನಾಟಕ ಸರ್ಕಾರ ಯಾವುದೇ ಭರವಸೆಗಳು ನಮಗೆ ಉಳಿದಿಲ್ಲ. ಈ ತನಿಖೆಯಾಗಿ ಅಪರಾಧಿಗಳ ಪತ್ತೆ ಆಗುತ್ತೆ, ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ, ಆದರೆ ಹಿಂದೆ ಇರತಕ್ಕಂಥ ಕಾನೂನು ಕೈವಾಡಗಳ ಶಕ್ತಿಗಳನ್ನು ಹಿಡಿತಾರೆ ಅನ್ನುವಂಥ ಯಾವ ವಿಶ್ವಾಸವೂ ಇಲ್ಲವೇ ಇರುವ ಕಾರಣಕ್ಕೋಸ್ಕರ ಎನ್ಐಎ ತನಿಖೆ ಆಗಬೇಕು ಅಂತ ಹೇಳುವಂಥದ್ದನ್ನು ನಾವು ಒತ್ತಡ ಮಾಡ್ತೇವೆ. ಮುಂದಿನ ವಾರ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಹೊನ್ನಾವರದಲ್ಲಿ ಹೋರಾಟವನ್ನು ಮಾಡ್ತೇವೆ. ಲೋಕಸಭೆಯ ಒಳಗೂ ಈ ವಿಷಯಗಳನ್ನು ನಾವು ಪ್ರಸ್ತಾವ ಮಾಡ್ತೇವೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.